ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ವತಿಯಿಂದ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತು ರತ್ನ ಇಂಟರಾಕ್ಟ್ ಕ್ಲಬ್ಬನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ತೀರ್ಮಾನಿಸಿದಂತೆ ಇವತ್ತು ಎಲ್ಲ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷರಾದಂತಹ ರೋಟೇರಿಯನ್ ಸೀತಾಲಕ್ಷ್ಮಿ ಮೇಡಮ್ ಅವರು, ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಕೋಶಾಧಿಕಾರಿಯಾಗಿ ಮಾಜಿ ಅಧ್ಯಕ್ಷರಾಗಿ ಈ ರೋಟರಿ ಕ್ಲಬ್ಬಿನ ದೇರಳಕಟ್ಟೆಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದಂಥ ರೋಟೇರಿಯನ್ JP ರೈ ಅವರು, ನಮ್ಮ ನಿಯೋಜಿತ ಅಸಿಸ್ಟೆಂಟ್ ಗವರ್ನರ್, ಮುಂದಕ್ಕೆ ಬರುವ ವರ್ಷ ಅಸಿಸ್ಟೆಂಟ್ ಗವರ್ನರ್ ಆಗಿ ನಮ್ಮ ಕ್ಲಬ್ಬಿನಿಂದ ನಿಯೋಜನೆಗೊಂಡಂತಹ ನಿವೃತ್ತ ಅಧ್ಯಾಪಕರು ಆಗಿರತಕ್ಕಂಥ ನಮ್ಮ ರೋಟೇರಿಯನ್ PD ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಡೈರೆಕ್ಟರ್ ಆಗಿರತಕ್ಕಂಥ ಗಿರೀಶ್ ಆಲ್ವಾ ಮೋರ್ಲಾ ನಮ್ಮ ಜೊತೆ ಇದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ಡೈರೆಕ್ಟರ್ ಆದಂಥ ರೋಟೇರಿಯನ್ ಸೌಮ್ಯ ಆರ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ರವರಿದ್ದಾರೆ. ನಮ್ಮ ಶಾಲೆಯ ಸಹ ಶಿಕ್ಷಕರಾದಂಥ ರವಿಕುಮಾರ್ ಕೋಡಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ರೋಟರಿ ಇಂಟರಾಕ್ಟ್ ಕ್ಲಬ್ಬಿನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರೋಟೇರಿಯನ್ ರಮೇಶ್ ಪೆರಾಡಿ ಅವರು ನಮ್ಮ ಶಾಲೆಯ ಸಹ ಶಿಕ್ಷಕರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಈ ಒಂದು ರೋಟರಿ ಇಂಟರಾಕ್ಟ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ರೆಡಿಯಾಗಿರತಕ್ಕಂಥ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತು ಬಹಳ ಮುಖ್ಯವಾಗಿ ರೋಟರಿ ಅಂತ ಹೇಳಿದ್ರೆ ನೀವೆಲ್ಲ ಕೇಳಿದ್ದೀರಿ, ಇದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಇವತ್ತು ಲಯನ್ಸ್ ಕ್ಲಬ್ ಇದೆ, JCS ಇದೆ, ಅದೇ ರೀತಿ ರೋಟರಿ ಕ್ಲಬ್, ಇದೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಒಂದು ಸೇವಾ ಸಂಸ್ಥೆಗಳು. ಸೇವಾ ಸಂಸ್ಥೆ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನಾವು ಯಾವ ರೀತಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬಹುದು, ಆ ಮೂಲಕ ಸಮಾಜಕ್ಕೆ ಏನು ನಾವು ಕೊಡುಗೆಯನ್ನು ಕೊಡಬಹುದು ಅಥವಾ ಏನು ಸೇವಾ ಕಾರ್ಯಗಳನ್ನು ಮಾಡಬಹುದು ಅಂತೇಳಿ ಈ ಸಂಘ ಸಂಸ್ಥೆಗಳು ನಮಗೆ ಕಳಿಸಿಕೊಡ್ತದೆ. ಇವತ್ತು ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡುತ್ತಾ ಇವತ್ತು ಬಹಳಷ್ಟು ವರ್ಷಗಳಿಂದ ಬೇರೆ ಬೇರೆ ಅಧ್ಯಕ್ಷರುಗಳು ಈ ಒಂದು ಕ್ಲಬ್ಬನ್ನು ನಡೆಸಿ ಈ ವರ್ಷ ನಮ್ಮ ಬಬ್ಬುಕಟ್ಟೆ ಮುನ್ನೂರು ಶಾಲೆಯ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ಈಗ ನಿವೃತ್ತಿ ಆಗಿರ್ತಕ್ಕಂಥ ನಮ್ಮ ರಿಟೈರ್ಡ್ ಟೀಚರ್ ರೋಟೇರಿಯನ್ ಸೀತಾಲಕ್ಷ್ಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಕ್ಲಬ್ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟದ್ರಿಂದ ಈ ಕ್ಲಬ್ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ರೋಟರಿ ಇಂಟರಾಕ್ಟ್ ಕ್ಲಬ್, ನಮ್ಮ ರೋಟರಿಯಲ್ಲಿ 3 ಹಂತಗಳಿವೆ. ಒಂದು ರೋಟರಿ ಇಂಟರಾಕ್ಟ್ ಕ್ಲಬ್, ಮತ್ತೊಂದು ರೋಟ್ರಾಕ್ಟ್ ಒಂದು ಇದೆ, ಮತ್ತೊಂದು RCC ಅಂತ ಇದೆ, ಮತ್ತೆ ರೋಟರಿ. ಇದೆಲ್ಲವೂ ಕೂಡ ರೋಟರಿ ಕ್ಲಬ್ಬಿನ ಅಡಿಯಲ್ಲಿ ಬರತಕ್ಕಂಥದ್ದು. ಈ ಇಂಟರಾಕ್ಟ್ ಕ್ಲಬ್ ಅಂತ ಹೇಳಿದ್ರೆ ಹೈಸ್ಕೂಲ್ ಮಟ್ಟದ ಪ್ರೌಢ ಶಿಕ್ಷಣ ಪಡೆಯುವಂತಹ ಮಕ್ಕಳ ಮಟ್ಟದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ. ಇದು ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲೂ ಕೂಡ ಸಾಮಾಜಿಕ ಜವಾಬ್ದಾರಿಯನ್ನ ಅವರಿಗೆ ತಿಳಿಸಿಕೊಡಬೇಕು, ಆ ಮೂಲಕ ಅವರು ಜವಾಬ್ದಾರಿಯುತದಿಂದ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಕೆಲಸವನ್ನು ಮಾಡಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಕ್ಲಬ್ ಅನ್ನು ನಾವು ನಡೆಸ್ತೀವಿ. ಬಹಳ ಮುಖ್ಯವಾಗಿ ಇವತ್ತು ನಾವು ನಮ್ಮನ್ನ ಸಮಾಜಮುಖಿಯಾಗಿ ಇವತ್ತು ನಮ್ಮ ಶಾಲೆಯನ್ನ ಸ್ವಚ್ಛತೆ ಮಾಡುವಂಥದ್ದು, ನಮ್ಮ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಆ ಗಿಡಗಳನ್ನು ನೆಡುವಂಥದ್ದು, ಆ ನೆಟ್ಟ ಗಿಡವನ್ನು ಸಂರಕ್ಷಿಸುವಂಥದ್ದು, ಬೇರೆ ಬೇರೆ ಹಬ್ಬ ಹರಿಯ ದಿನಗಳಲ್ಲಿ ನಾವು ಒಟ್ಟಾಗಿ ಅದನ್ನು ಆಚರಿಸುವಂಥದ್ದು. ರೋಟಲ್ಲಿ ಬೇರೆ ಬೇರೆ ಕೆಲಸಗಳಿದೆ. ಇವತ್ತು ಆರೋಗ್ಯ ಶಿಬಿರವನ್ನು ನಾವು ಮಾಡ್ತೀವಿ. ನಾವು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಮಾಡ್ತೀವಿ. ಕೃಷಿಕರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾವ ಶಾಲೆಗೆ ಪೀಠೋಪಕರಣಗಳ ಅವಶ್ಯಕತೆ ಇದೆ ಅದನ್ನು ನಮ್ಮ ಇತಿಮಿತಿಯಲ್ಲಿ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರಿಗೆ ಉನ್ನತ ಶಿಕ್ಷಣಕ್ಕೆ ಧನ ಸಹಾಯ ಬೇಕಾಗಿದೆ ಅವರಿಗೆ ನಮ್ಮ ರೋಟರಿಯ ಏನು ಆರ್ಥಿಕ ವ್ಯವಸ್ಥೆ ನಡೆಯಲಿ ನಾವು ಕೆಲಸವನ್ನು ಮಾಡ್ತೀವಿ. 10ನೇ ತರಗತಿಯಲ್ಲಿ PUC ತರಗತಿಯಲ್ಲಿ ಅತಿ ಹೆಚ್ಚು ಮಾರ್ಕನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತೀವಿ. ಸಮಾಜದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಅವರನ್ನು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಂದು ಆದರ್ಶ ಶಿಕ್ಷಕರಾಗಿ
ಅಥವಾ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರನ್ನು ನಾವು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿ ಬೇರೆ ಬೇರೆ ಆಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ. ಈ ಮೂಲಕ ಸಮಾಜದಲ್ಲಿ ಒಂದು ಸಂದೇಶವನ್ನು ಕೊಡತಕ್ಕಂಥ ಕೆಲಸವನ್ನು ನಮ್ಮ ರೋಟರಿ ಕ್ಲಬ್ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ರೋಟರಿ ಕ್ಲಬ್ ದೇರಳಕಟ್ಟೆ ಸ್ವಲ್ಪ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಸದಸ್ಯರದ್ದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಾ ಈ ಭಾಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆತಕ್ಕಂಥ ನಮ್ಮ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಒಂದು ಅಂಗಸಂಸ್ಥೆ ರೋಟರಿ ಕ್ಲಬ್ ದೇರಳಕಟ್ಟೆ. ಇವತ್ತು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಟ್ಟು ಈ ಒಂದು ಇಂಟರಾಕ್ಟ್ ಕ್ಲಬ್ಬಿಗೆ 7 ಜನರನ್ನು ನಾವು ಸದಸ್ಯರನ್ನಾಗಿ ಆಯ್ಕೆ ಮಾಡ್ತೀವಿ. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಮತ್ತೊಬ್ಬರು ಕಾರ್ಯದರ್ಶಿ ಇರ್ತಾರೆ, ಮತ್ತೆ 5 ಜನ ಡೈರೆಕ್ಟರ್ ಇರ್ತಾರೆ. ಒಟ್ಟು 7 ಜನರ ಒಂದು ತಂಡವನ್ನು ಮಾಡಿ ಅಲ್ಲಿ ರೋಟರಿಯ ಒಂದು ಟೀಮನ್ನು ರಚನೆ ಮಾಡುತ್ತೆ. ಅದು ರೋಟರಿ ರತ್ನ ಇಂಟರಾಕ್ಟ್ ಕ್ಲಬ್. ರತ್ನ ಇಂಟರಾಕ್ಟ್ ಕ್ಲಬ್ ಅಂತೇಳಿ ಮಾಡ್ತೀವಿ. ಪ್ರತಿ ವರ್ಷ ಈ ಕ್ಲಬ್ಬನ್ನು ಮಾಡ್ತೀವಿ. ಆದರೆ ಈ ವರ್ಷದಿಂದ ನಮ್ಮ ಕ್ಲಬ್ ಯಾವ ಕ್ಲಬ್ಬನ್ನು ರಚನೆ ಮಾಡ್ತೀವಿ ಅದು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಇವತ್ತು ಪೆರ್ಮಣ್ಣೂರಿನ ಬಬ್ಬುಕಟ್ಟೆ ಹೈಸ್ಕೂಲಲ್ಲಿ ನಾವು ಮಾಡಿದ್ವಿ. ಇವತ್ತು ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಇಂಟರಾಕ್ಟ್ ಕ್ಲಬ್ಬನ್ನು ಮಾಡಿದ್ವಿ. ಈಗ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರತ್ನ ಇಂಟರಾಕ್ಟ್ ಕ್ಲಬ್ಬನ್ನು ಮಾಡ್ತಾ ಇದ್ದೇವೆ. ಈ 3 ಕ್ಲಬ್ಗಳ ಒಟ್ಟು ಜನ ಸೇರಿ ನೀವು 21 ಜನ ಆಗ್ತೀರಿ. 21 ಜನ ನಮ್ಮ ರೋಟರಿ ಕ್ಲಬ್ಬಿನಲ್ಲಿ ಯಾವ ಕೆಲಸ ಕಾರ್ಯಗಳಾಗ್ತದೆ ಆವಾಗ ನಿಮಗೆ ತಿಳಿಸಿದಾಗ ನೀವು ಅದಕ್ಕೆ ಭಾಗವಹಿಸಬೇಕು. ಆ ಕಾರ್ಯಕ್ರಮದಲ್ಲಿ ನೀವು ಪ್ರೆಸೆಂಟ್ ಆಗಿರಬೇಕು, ಹಾಜರಿರಬೇಕು. ಅದರ ಜೊತೆಗೆ ನೀವು 21 ಜನ ಸೇರಿ ನಮ್ಮ ಶಾಲಾ ವಠಾರ ಅಥವಾ ನಮ್ಮ ಪರಿಸರವನ್ನು ಸ್ವಚ್ಛತೆ ಮಾಡುವಂಥದ್ದು, ಇನ್ನಿತರ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ನಿರ್ದೇಶನವನ್ನು ಕೊಡ್ತಾರೆ. ಆವಾಗ ನೀವು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ರೀತಿಯಾದ ವ್ಯಕ್ತಿತ್ವ ವಿಕಸನ ಆಗ್ತದೆ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮಲ್ಲಿ ಒಂದು ರೀತಿಯಾದ ನಾಯಕತ್ವ ಗುಣ ಬೆಳೆಯುತ್ತದೆ. ನಿಮ್ಮನ್ನು ನೋಡಿ ಆ ಉಳಿದ ಮಕ್ಕಳು ಕೂಡ ಅದನ್ನು ಅಭ್ಯಾಸ ಮಾಡ್ತಾರೆ. ಆದ್ರಿಂದ ಅಧ್ಯಕ್ಷನಾದವರು, ಕಾರ್ಯದರ್ಶಿ ಆದವರು, ಇನ್ನಿತರ ಡೈರೆಕ್ಟರ್ ಆದವರು ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಬಹಳಷ್ಟು ಇವತ್ತು ನೀವು ಶಾಲಾ ಕೊಠಡಿಯಲ್ಲಿ ಟೀಚರ್ಸ್ಗಳು ಪಾಠ ಮಾಡುವಾಗ ಸಂದರ್ಭದಲ್ಲಿ ವಿಧೇಯತೆಯಿಂದ ಹಿಂದುಗಡೆ ಆ ಕಡೆ ಈ ಕಡೆ ನೋಡದೆ, ನೆಗಾಡದೆ, ಅಥವಾ ಏನಾದರೂ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗದೆ ನೇರವಾಗಿ ಟೀಚರ್ ಏನು ಪಾಠ ಮಾಡ್ತಾರೆ ಆ ಪಾಠದ ಕಡೆ ಗಮನ ಕೊಡಬೇಕು ಅಲ್ವಾ? ಹಾಗೆ ಅಲ್ವಾ? ಟೀಚರ್ ಯಾವ ರೀತಿ ನಮಗೆ ಅಲ್ಲಿ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ ಆ ಪಾಠವನ್ನು ಗಮನವಿಟ್ಟು ಕೇಳುವಂಥದ್ದು, ಅವರು ಕೊಟ್ಟಂಥ ಪಾಯಿಂಟ್ಸ್ ಅನ್ನ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳುವಂಥದ್ದು, ಅವರು ಕೊಟ್ಟಂಥ ನೋಟ್ಸ್ ಅನ್ನು ಮಾಡುವಂಥದ್ದು, ಅವರು ಕೊಟ್ಟಂಥ ಹೋಮ್ವರ್ಕ್ ಅನ್ನ ಅದೇ ದಿವಸ ಕಂಪ್ಲೀಟ್ ಮಾಡಿ ಮರುದಿವಸ ಟೀಚರ್ಗೆ ತೋರಿಸುವಂಥದ್ದು. ಇದೆಲ್ಲ ಶಿಸ್ತನ್ನ ಈ ರೀತಿ ಒಳ್ಳೆ ಯೂನಿಫಾರ್ಮ್ ಅನ್ನ ಏನು ಯೂನಿಫಾರ್ಮಿನ ವ್ಯವಸ್ಥೆ ಇದೆ ಅದನ್ನು ಕರೆಕ್ಟಾಗಿ ಹಾಕೊಂಡು ಬರುವಂಥದ್ದು, ನಿಮ್ಮ ಗುಣನಡತೆಗಳನ್ನ ಒಳ್ಳೆ ರೀತಿಯಲ್ಲಿ ಶಾಲೆಯಲ್ಲಿ ತೋರ್ಪಡಿಸುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ನಾಯಕತ್ವ ಬೆಳೀಲಿಕ್ಕೆ ಸಹಕಾರಿಯಾಗ್ತದೆ. ಮುಂದೊಂದು ದಿನ ಇವತ್ತು ನಾವು ಮೊನ್ನೆ 75ನೇ ವರ್ಷದ ಅಮೃತ ಮಹೋತ್ಸವ ಸ್ವಾತಂತ್ರ್ಯೋತ್ಸವವನ್ನು ನಾವು ನಮ್ಮ ಶಾಲೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಆಚರಣೆ ಮಾಡಿದ್ವಿ. ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬಹಳಷ್ಟು ಜನ ಸಾರ್ವಜನಿಕರು ನನ್ನ ಹತ್ರ ಕೇಳ್ತಾರೆ, ಸರ್ ಎಂತ ಸರ್ ನಿಮ್ಮ ಶಾಲೆಯಲ್ಲಿ ಬಹಳಷ್ಟು ಅಮೃತ ಸ್ವಾತಂತ್ರ್ಯವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ ಅಂತ. ಇದೆಲ್ಲ ಒಂದು ರೀತಿಯಾಗಿ ನಮ್ಮ ಸಂಸ್ಥೆಗೆ ಗೌರವ ತರತಕ್ಕಂಥ ವಿಚಾರ. ಹಾಗೆ ಇನ್ನು 25 ವರ್ಷ ಕಳೆದ ಮೇಲೆ ನಮ್ಮ ದೇಶಕ್ಕೆ ಎಷ್ಟು ವರ್ಷ ಆಗ್ತಿದೆ ಸ್ವಾತಂತ್ರ್ಯ ಸಿಕ್ಕಿ? 100 ಶತಮಾನೋತ್ಸವ 100 ವರ್ಷ ಆಗ್ತಿದೆ. ಆವಾಗ ನೀವು ಕೂಡ ದೊಡ್ಡವರಾಗ್ತೀರಿ. ಇನ್ನು 25 ವರ್ಷ ಆದ್ಮೇಲೆ ನೀವು ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅಂತೇಳಿ ನಿಮ್ಮ ಕೆಲಸದಲ್ಲಿ ನೀವು ಇರ್ತೀರಿ. ಆವಾಗ ನಮ್ಮ ವಿದ್ಯಾರತ್ನ ಶಾಲೆಯಲ್ಲಿ ನಾವು ಕೂಡ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಇವತ್ತು 25 ವರ್ಷ ಆಯ್ತು, ವಾಪಸ್ 100 ವರ್ಷದ ಶತಮಾನೋತ್ಸವ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಇದ್ದೇವೆ ಅಂತ ಆವಾಗ 25 ವರ್ಷ ನಂತರ ನೀವು ಹೇಳ್ತೀರಿ ಅಲ್ವಾ? ಆವಾಗ ನೀವು ಕೂಡ ಒಂದು ಸ್ಥಾನಮಾನದಲ್ಲಿ ಇರ್ತೀರಿ. ಆವಾಗ ವಿಜೃಂಭಣೆಯಿಂದ ನಮ್ಮ ದೇಶಕ್ಕೆ ನಾನು ಯಾವತ್ತು ಹೇಳಿಕ್ಕಿದೆ, ನಮ್ಮ ದೇಶಕ್ಕೆ ಗೌರವ ಕೊಡತಕ್ಕಂಥ, ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂತ ಕೆಲಸವು ನಮ್ಮಿಂದ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪುಣ್ಯಭೂಮಿ ಭಾರತ ಮಾತೆಯ ಮಕ್ಕಳಾಗಿ ನಾವು ಇಲ್ಲಿ ಜನ್ಮ ತಾಳಿದ್ದೇವೆ. ನಮಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿ ಬೆಳೆಯಬೇಕು. ನಾನು ಶಾಲೆಯ ಟೀಚರ್ಸ್ ಅಲ್ಲಿ ಕೂಡ ನಾವು ಎಲ್ಲ ಸಭೆ ಸಮಾರಂಭಗಳು ಹೇಳುವಂಥದ್ದೇ, ಒಂದು ನೈತಿಕ ಗುಣಮಟ್ಟದ ಮಾನವೀಯ ಮೌಲ್ಯವುಳ್ಳಂತ ವಿದ್ಯೆಗಳನ್ನ ಅಥವಾ ವಿದ್ಯಾರ್ಜನೆಯನ್ನ ಆ ಗುಣಮಟ್ಟದ ಶಿಕ್ಷಣ ನಿಮಗೆ ನೀಡಿದ್ರೆ ನೀವು ಕೂಡ
ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ನಾಗರಿಕರಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ನೀವು ಅದನ್ನು ನಮ್ಮ ಕಡೆಯಿಂದ ಪಡ್ಕೊಳ್ಬೇಕು ಅಂತ ಹೇಳುತ್ತಾ, ಇವತ್ತು ರೋಟರಿ ಕ್ಲಬ್ ದೇರಳಕಟ್ಟೆಯ ಈ ಇಂಟರಾಕ್ಟ್ ಕ್ಲಬ್ಬಿನ ಯಾರು ಅಧ್ಯಕ್ಷರಾಗ್ತಾರೆ, ಕಾರ್ಯದರ್ಶಿ ಆಗ್ತಾರೆ, ಡೈರೆಕ್ಟ್ ಆಗ್ತಾರೆ, 7 ಜನಕ್ಕೆ ಕೂಡ ನಾನು ಕ್ಲಬ್ಬಿನ ವತಿಯಿಂದ ನಮ್ಮ ವೈಯಕ್ತಿಕ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಒಂದು ಕ್ಲಬ್ಬಲ್ಲಿ ಸೇರಿಕೊಂಡು ನೀವು ಕೂಡ ಒಟ್ಟು ಬೆಳೆಯಬೇಕು, ನಿಮ್ಮ ಒಟ್ಟು ಶೈಕ್ಷಣಿಕ ಜೀವನ ಕೂಡ ಉಜ್ವಲವಾಗಬೇಕು ಅಂತ ಹೇಳುತ್ತಾ ರತ್ನ ಇಂಟರಾಕ್ಟ್ ಕ್ಲಬ್ಗೆ ಶುಭಾಶಯವನ್ನು ಕೋರುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ರತ್ನ ಇಂಟರಾಕ್ಟ್ ಕ್ಲಬ್ 2022-23. Now in our school Ratna Interact Club it will inaugurate now. We are selected in this academic year President of Ratna Interact Club Amog R. Shetty, Secretary Amrita, Secretary Amrita. As directors we are elected Dishant, Lavan, Manish, Ashik, Nishat Kulal, Ananya. Ratna Interact Club President 2022-23 Amog R. Shetty, Secretary Amrita. President of Rotary Club Deralakatte, Rotarian Seethalakshmi ma'am, to speak few words about our new batch. ಉಪಸ್ಥಿತರಾಗಿರುವಂತಹ ರವೀಂದ್ರ ಶೆಟ್ಟಿಯವರೇ, ಪಿ ಡಿ ಶೆಟ್ಟಿಯವರೇ, ನಮ್ಮ ರೋಟರಿ ಕ್ಲಬ್ಬಿನ ಡೈರೆಕ್ಟರ್, ಹಾಗೆ ಮಾಜಿ ಅಧ್ಯಕ್ಷರು ಡೈರೆಕ್ಟರ್ ಜೆ ಪಿ ರೈ ಅವರೇ, ಡೈರೆಕ್ಟರ್ ಗಿರೀಶ್ ಆಳ್ವರೇ, ಹಾಗೆ ನಮ್ಮ ಇಂಟ್ರಾಕ್ಟಿನ ಇವತ್ತಿನ ಅಧ್ಯಕ್ಷರಾದಂಥ ಅಮೋಘ್ರವರೇ, ಸೌಮ್ಯ ಶೆಟ್ಟಿಯವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ರವಿಕುಮಾರ್ ಕೋಡಿಯವರೇ, ಹಾಗೆ ಇಲ್ಲಿಯ ಸಹಶಿಕ್ಷಕರಾದ ರಮೇಶ್ ರವರೇ, ಹಾಗೆ ನಮ್ಮ ಇಂಟ್ರಾಕ್ಟಿನ ಎಲ್ಲ ಮಕ್ಕಳೇ, ಎದುರಿಗೆ ಆಸೀನರಾಗಿರುವಂತಹ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳೇ, ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಮಾತಾಡಲಿಕ್ಕೆ ಎಷ್ಟು ಕೂಡ ಮಾತಾಡ್ಬೋದು, ಬಹುಶಃ ಹೊಟ್ಟೆ ಚುರುಚುರು ಅಂತ ಅನ್ನಿಸ್ತದೆ ಅಲ್ವಾ? ಊಟದ ಸಮಯ, ಆದಷ್ಟು ನಾವು ಎಲ್ಲ ಕಡೆ ಬಹಳ ಶಾರ್ಟ್ ಆಗಿದ್ದಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಶಾಲೆಯ ನಿರ್ದೇಶಕರಾಗಿರುವಂಥ ರವೀಂದ್ರ ಸರ್ಗೆ ಮೊದಲು ಧನ್ಯವಾದಗಳು. ಹೇಳಿದ ತಕ್ಷಣ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಸೌಮ್ಯ ಮೇಡಮ್, ಇಲ್ಲಿಯ ಮುಖ್ಯ ಶಿಕ್ಷಕರು, ಎಲ್ಲ ಸಹಶಿಕ್ಷಕರಿಗೂ ನಾನು ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನನ್ನ ಎಲ್ಲ ರೋಟರಿಯ ಡೈರೆಕ್ಟರ್ ಅವರು ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ನನಗೆ ಸ್ಪಂದಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಕ್ಕಳೇ, ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಏನೆಲ್ಲ ಈ ಇಂಟ್ರಾಕ್ಟ್ ಕೆಲಸ ಮಾಡ್ತಾ ಇದೆ ಎಂಬುದನ್ನು ರವೀಂದ್ರ ಸರ್ ಬಹಳ ವಿವರವಾಗಿ ಹೇಳಿದ್ದಾರೆ. ಪುನೊಮ್ಮೆ ಹೇಳಿದ್ದಕ್ಕೆ ಬೆಲೆ ಇರುವುದಿಲ್ಲ. ಆದ್ರಿಂದ ಎಲ್ಲ ವಿವರವನ್ನ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಈ ಶಾಲೆಗೆ ನಾವು ಬಹುಶಃ ಈ ಕಾರ್ಯಕ್ರಮಗಳು ಹೆಚ್ಚು ಇಲ್ಲಿ ನಡೀತಾ ಇರ್ತದೆ. ನಾವು ಎಷ್ಟು ಸಲ ಇಲ್ಲಿಗೆ ಬಂದಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಇನ್ನು 4 ತಾರೀಕು ಇರ್ಬೋದು, ಇನ್ನು ಕಾರ್ಯಕ್ರಮಗಳು ನಡೀತಾ ಇದೆ. ಮಕ್ಕಳೇ, ನೀವೆಲ್ಲರೂ ಕೂಡ ನಿಮಗೆ ನಾನು ಶುಭವನ್ನು ಹಾರೈಸ್ತೇನೆ. ಚೆನ್ನಾಗಿ ಕೆಲಸವನ್ನು ಮಾಡಿ
ಮುಖ್ಯವಾಗಿ ನೀವು 10ನೇ ತರಗತಿಯ ವಿದ್ಯಾರ್ಥಿಗಳು 100ಕ್ಕೆ 100% ಫಲಿತಾಂಶವನ್ನು ತನ್ನಿ ಅಂತ ಹೇಳಲಿಕ್ಕೆ ಬಹಳಷ್ಟು ನಾನು ಕಾತುರಳಾಗಿದ್ದೇನೆ. ಎಲ್ಲರೂ 100ಕ್ಕೆ 100 ಬರಬೇಕು ಸರ್ SLCಯಲ್ಲಿ ಈ ವರ್ಷ. ಆಗ ಶಾಲೆಗೂ ಹೆಸರು, ನಮಗೆ ಕೂಡ ಹೆಸರು ಬರ್ತದೆ. ಮುಂದಕ್ಕೆ ನೀವು ಕೂಡ ಇದೇ ರೀತಿ ಒಂದು ಕಾಲದಲ್ಲಿ ಸ್ಟೇಜಿನಲ್ಲಿದ್ದು ನೀವು ಕೂಡ ಇದೇ ರೀತಿ ಭಾಷಣವನ್ನ ಮಾಡಲಿಕ್ಕೆ ಇದ್ದೀರಿ. ಖಂಡಿತ ಎಲ್ಲರೂ ನೀವು ಮುಂದೆ ಬರ್ತೀರಿ ಅಂತ ಹೇಳಿಕೊಳ್ಳುತ್ತಾ ಸಹಕಾರಕ್ಕಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು. ಮೊದಲಾಗಿ ನಾನು ಇವತ್ತು ಇಂಟರಾಕ್ಟ್ ಕ್ಲಬ್ನ ಅಮೋಘ್ ಶೆಟ್ಟಿ ನೇತೃತ್ವದ ಒಂದು ರತ್ನ ಇಂಟರಾಕ್ಟ್ ಕ್ಲಬ್ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇಂಟರಾಕ್ಟ್ ಕ್ಲಬ್ ಇನ್ಸ್ಟಾಲ್ ಆಗಿದೆ. ಆ ಎಲ್ಲ ಅಧ್ಯಕ್ಷ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಬಹಳ ಸಂತೋಷ ಆಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಮಕ್ಕಳನ್ನು ನೋಡುವಾಗ ಇಷ್ಟೊಂದು ಚಂದದ ಯೂನಿಫಾರ್ಮ್, ಇಷ್ಟೊಂದು ಶುಭ್ರವಾದಂಥ ನಿಮ್ಮ ಆ ಮುಖದಲ್ಲಿ ಕಾಣುವಂಥ ಒಂದು ಕಳೆ, ಇದು ನೋಡಿ ನಿಜವಾಗಿ ವಿದ್ಯಾರ್ಥಿಗಳಲ್ಲಿ ಇರಬೇಕಾದದ್ದು. ಈ ಡಿಸಿಪ್ಲಿನಿಗೆ ಮುಖ್ಯ ಕಾರಣರಾದಂಥ ಈ ಶಾಲೆಯ ಶಿಕ್ಷಕರು. ಖಂಡಿತವಾಗಿ ನಾವು ಮತ್ತೊಮ್ಮೆ ರೋಟರಿ ಕ್ಲಬ್ನವರು ನಿಮಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ರತ್ನ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯಕ್ರಮ ಆಗುವುದನ್ನು ನೋಡಿದಂಥ ವಿದ್ಯಾರ್ಥಿಗಳಿಗೆ ಮುಂದೆಂದೂ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಅದು ಶಿಸ್ತುಬದ್ಧವಾಗಿ ನಡೆಯುತ್ತದೆ. ಅದು ಹೇಗೆ ನಡೆಸುವುದೆಂಬುದನ್ನು ನೀವೀಗ ಅಮೋಘಾಗಲಿ, ಅವನನ್ನು ಅರ್ಜುನ್ ಇರುವಾಗ ಪ್ರತಿಯೊಂದರಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಒಂದು ಮೈಕ್ ಆನ್ ಮಾಡೋದ್ರಿಂದ ಹಿಡಿದು ಲೈಟ್ ಆನ್ ಮಾಡೋದ್ರಿಂದ ಪ್ರತಿಯೊಂದನ್ನು ಕೂಡ ಆ ಸಿದ್ಧತೆ ಮಾಡೋದು, ಇದು ಕೂಡ ಇಂಟರಾಕ್ಟ್ ಕ್ಲಬ್ನವರು ಕಲಿಬೇಕಾದದ್ದು. ಇದಕ್ಕೆ ಪೂರ್ಣ ಸಹಕಾರವನ್ನು ನಮ್ಮ ಸೌಮ್ಯ ಮೇಡಮ್ ಕೂಡ ಕೊಡ್ತಾ ಇದ್ದಾರೆ. ನನಗೆ ಒಂದು ಕನಸಿತ್ತು, ನಾವೊಂದು ರೋಟರಿ ಸ್ಕೂಲೇ ಮಾಡಬೇಕಿತ್ತು ಅಂತೇಳಿ. ಈಗ ಅದೆಲ್ಲ ಕಳೆದೋಯ್ತು. ಯಾಕಂತ ಹೇಳಿದ್ರೆ ರತ್ನ ಸ್ಕೂಲೇ ನಮ್ಮ ರೋಟರಿ ಸ್ಕೂಲ್ ಆಗಿದೆ. ಯಾಕೆಂದ್ರೆ ರತ್ನದ ನಮ್ಮ ಚೇರ್ಮನ್ ರವೀಂದ್ರ ಶೆಟ್ಟಿ ಅವರೇ ರೋಟರಿಯೇ ವಿದ್ಯಾರತ್ನ. ಈ ಎರಡು ಮೇಳೈಸಿದಾಗ ಬರುವಂತಹ ಅದರ ಒಂದು ಬ್ಯೂಟಿ ಇದೆಯಲ್ಲ, ಡೆಫಿನೆಟ್ಲಿ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೀವು ಮುಂದೆ ಚೆನ್ನಾಗಿ ಕಲಿತು ಒಳ್ಳೆ ಫಲಿತಾಂಶವನ್ನು ತಂದು ವಿದ್ಯಾರತ್ನ ಮೊನ್ನೆ ನೋಡಿ 75ನೇ ಸ್ವಾತಂತ್ರ್ಯ ಸಂಭ್ರಮದ ನಿಮ್ಮ ಒಂದು ಆ ಧ್ವಜಗಳನ್ನು ಇಟ್ಟುಕೊಂಡು ಒಂದು ಅಲಂಕರಿಸಿದ ರೀತಿ ಉಂಟಲ್ಲ, ಅದು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿದೆ. ಬಹಳ ನಿಮಗೆ ಮೆಚ್ಚುಗೆ ಬಂದಿದೆ. ಈ ರೀತಿಯಾಗಿ ನಿಮ್ಮನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ಆ ಕಾನ್ಸೆಪ್ಟ್ ಯಾರಿಗೆ ಬಂತು? ಯಾಕೆಂದ್ರೆ ಎಷ್ಟೋ ಶಾಲೆಗಳಿದ್ದಾವೆ, ಯಾರು ಮಾಡಲಿಲ್ಲ. ನೀವು ಆ ವೆರಾಂಡದಲ್ಲಿ ಅಷ್ಟು ಫ್ಲಾಗ್ಗಳನ್ನು ಜೋಡಿಸಿದಂಥ ರೀತಿ ನೋಡಿದ್ರೆ ಖಂಡಿತ ಯಾವ ಟು ಸೆಲ್ಯೂಟ್ ದೆಮ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ಅದರಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಧನ್ಯವಾದಗಳನ್ನು ಕೂಡ ನಾನೇ ಸಮರ್ಪಿಸ್ತಾ ಇದ್ದೇನೆ. ಹಲವಾರು ಕಾರ್ಯಕ್ರಮಗಳಿಗೆ ಇದೊಂದು ವೇದಿಕೆ, ಮತ್ತು ರತ್ನ ವೇದಿಕೆ ರೋಟರಿ ವೇದಿಕೆ ಆಗಿ ಹೋಗಿದೆ. ನಮ್ಮ ಆತ್ಮೀಯರಾದಂಥ ರೊಟೇರಿಯನ್ ರವೀಂದ್ರ ಶೆಟ್ಟಿ ಅವರು ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತಿಗೆ 3ನೇ ಇಂಟರಾಕ್ಟ್ ಕ್ಲಬ್ ಅನ್ನು ನಾವು ಇನ್ಸ್ಟಾಲ್ ಮಾಡಿ ಬಂದಿದ್ದೇವೆ. ಪೆರಮಣ್ಣೂರು, ದೇರಳಕಟ್ಟೆ ಮತ್ತು ವಿದ್ಯಾರತ್ನ. ನಾಳೆ ಇದರ ಒಂದು ಕಾನ್ಫರೆನ್ಸ್ ನಡೆಯಲಿಕ್ಕಿದೆ ಬಪ್ಪನಾಡು ರಂಗಮಂದಿರದಲ್ಲಿ, ಮುಲ್ಕಿಯಲ್ಲಿ. ಅದಕ್ಕೆ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಶಾಲೆಯಿಂದ, ಪ್ರತಿ ಕ್ಲಬ್ನಿಂದ 2 ಸ್ಟೂಡೆಂಟ್ಸ್ ಮತ್ತೆ ನೋಡಲ್ ಶಿಕ್ಷಕರು. ನಾನು ರಮೇಶ್ ಪೆರಾಡಿಯರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅವರು ಇಲ್ಲಿಯ ನೋಡಲ್ ಶಿಕ್ಷಕರಾಗಿ ಆಯ್ಕೆಯಾಗಿದ್ದಾರೆ. ಮೊದಲ ರೋಟರಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು. ಆದ್ದರಿಂದ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನಮ್ಮ ರೋಟರಿ ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಮಹಿಳೆಯರು ಇಂಥ ಲೀಡರ್ಶಿಪ್ ಅಂತಗಳಿಗೆ ಬಹಳ ಹಿಂದೆ ಬರುವಂಥ ಸಮಯ. ಯಾಕೆಂತೇಳಿದ್ರೆ ಅಷ್ಟು ಕೆಲಸಗಳಿವೆ. ಒಂದು ಬೆಳಿಗ್ಗೆ ಶುರು ಮಾಡಿದರೆ ಸಂಜೆವರೆಗೆ ಫೋನೇ ಸುಮಾರು ಆಗ್ತದೆ ಅವರಿಗೆ. ನಮ್ಮ ಸೀತಾಲಕ್ಷ್ಮಿ ಮೇಡಮ್ ಅವರು ಅಧ್ಯಕ್ಷತೆ ತೆಗೆದುಕೊಂಡು ನಿನ್ನೆಯಿಂದ ಅವರ ಮುಖದಲ್ಲಿ ಕಾಣ್ತದೆ. ಯಾಕೆ ಇದನ್ನು ಸಂಘಟಿಸಬೇಕಲ್ಲ, ಎಲ್ಲರಿಗೂ ಸಮಯ ಇರುವುದಿಲ್ಲ. ಅಂತಹ ನಮ್ಮ ಒಂದು ಸಹೃದಯಿ ಸೀತಾಲಕ್ಷ್ಮಿ ಮೇಡಮ್ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದವರು, ಅವರು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮೇಡಮ್, ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ರೋಟರಿಯ ಮಾಜಿ ಅಧ್ಯಕ್ಷರು JP ರೈ ಅವರು ಇವತ್ತು ನೋಡಿ ಅಲ್ಲಿ ಕೆಲಸದ ಒತ್ತಡದಲ್ಲಿ ಇದ್ದಾರೆ. ಅವರ ಮುಖದಲ್ಲಿ ಕಾಣುತ್ತದೆ, ಈಗ ಓಡಬೇಕು ಅವರು ಅಲ್ಲಿಗೆ. ಆದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಿಮ್ಮ ಮುಂದೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ನಮ್ಮ ಕಂಬಳದ ಕೋಣಗಳಿಗೆ ಹೆಸರುವಾಸಿಯಾದಂಥ ಮೋರ್ಲಾ, ನೀವು ನೋಡ್ತಿರ್ಬೋದು, ಆಗಾಗ ಕಂಬಳದ ಕೋಣಗಳೊಂದಿಗೆ ಚಿನ್ನದ ಪದಕದೊಂದಿಗೆ ಮಿಂಚುತ್ತಿರುವವರು ಗಿರೀಶ್ ರೈ ಮೋರ್ಲಾ, ಉದ್ಯಮಿ. ಗಿರೀಶ್ ಆಳ್ವ ಮೋರ್ಲಾ, ಅವರ ಆಳ್ವ ಸ್ವೀಟ್ಸ್ ಇದೆ ಎಲ್ಲಿ? ಪಂಡಿತ ಹೌಸ್ನಲ್ಲಿ. ಇವತ್ತು ಸ್ವೀಟ್ಸ್ ಅನ್ನೆಲ್ಲ ಶಾಲೆಗಳಿಗೆಲ್ಲ ಅವರು ಕೊಟ್ಟಿದ್ದಾರೆ ಅವರ ಪರವಾಗಿ. ಆದ್ರಿಂದ ಅವರು ಕೂಡ ಸಮಯಾವಕಾಶ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇನ್ನು
ನಮ್ಮ ಸೌಮ್ಯ ಶೆಟ್ಟಿ ಅವರು ನಿನ್ನೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ HM ಇದ್ದಾರೆ ನঈಮ್ ಹಮೀದ್ ಅವರು ಮಾತನಾಡೋದು ಬಹಳ ಕಡಿಮೆ ಅಂತ ಕಾಣುತ್ತದೆ. ಅವರ ಪರ್ಸನಾಲಿಟಿ ಹಾಗೆ, ನಾವು ವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲೆಲ್ಲ ತುಂಬ ಅವರನ್ನು ಗಮನಿಸಿದ್ದೇವೆ. ಆದ್ದರಿಂದ ಮೇಡಮ್, ನಿಮಗೆ ನಿಮ್ಮ ಮಕ್ಕಳನ್ನು ಈ ರೀತಿ ತಯಾರು ಮಾಡಿದ್ದೀರಲ್ಲ, ಖಂಡಿತ ಅದು ಹೆಮ್ಮೆ ಆಗ್ತಾ ಇದೆ. ಧನ್ಯವಾದಗಳು. ಇನ್ನು ನಮ್ಮ ಸೀನಿಯರ್ ಟೀಚರ್ ರವಿ ಕೋಡಿ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಅವರ ವ್ಯಕ್ತಿತ್ವವೇ ಹಾಗೆ. ರವಿ ಕೋಡಿಯವರಂದ್ರೆ ರವಿ ಕೋಡಿಯವರೇ, ಅವರಿಗೆ ಬೇರೆ ಯಾರು ಸರಿಸಾಟಿಯಾದವರಿಲ್ಲ. ಅಂತಹ ರವಿ ಕೋಡಿಯವರು ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ದುಡಿತಾ ಇದ್ದಾರೆ, ನಿಮ್ಮೆಲ್ಲರನ್ನ ಬೆಳೆಸ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ.